ಮಂಗಳೂರಿನ ಪ್ರತಿಷ್ಠಿತ ರೇಡಿಯೋಗಳಲ್ಲಿ ಒಂದಾದ ರೆಡ್ ಎಫ್ಎಂನ ವತಿಯಿಂದ ರೆಡ್ ಮಹಾಚಾಪು ಎಂಬ ವಿನೂತನ ಕಾರ್ಯಕ್ರಮ ನಡೆಯಿತು. ರೆಡ್ ಮಹಾಚಾಪುವಿನಲ್ಲಿ ನಗರದ ಬೆಸ್ಟ್ ಚೆಂಡೆ ಸೆಟ್ನಲ್ಲಿ 3 ತಂಡಗಳು ಆಯ್ಕೆಗೊಂಡಿವೆ. ಮಂಗಳೂರಿನ ಹೆಸರಾಂತ ಎಫ್ಎಂ ರೇಡಿಯೋಗಳಲ್ಲಿ ಒಂದಾದ ರೆಡ್ ಎಫ್ಎಂ ಈಗಾಗಲೇ ಹಲವು ರೀತಿಯ ವಿನೂತನ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಹಲವು ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ತೊಡಗಿಕೊಂಡಿದ್ದಾರೆ. ಇದೀಗ ರೆಡ್ ಎಫ್ಎಂನಿಂದ ರೆಡ್ ಮಹಾಚಾಪು ಎಂಬ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದಾರೆ. ಅದರಲ್ಲಿ ನಗರದ ಬೆಸ್ಟ್ ಚೆಂಡೆ ಎಂಬ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದರಲ್ಲಿ ಜನತೆ ಈಗಾಗಲೇ ಮಂಗಳೂರಿನಲ್ಲಿ 3 ಬೆಸ್ಟ್ ಚೆಂಡೆ ಎಂದು ಆಯ್ಕೆಗೊಳಿಸಿದ್ರು. ಕೊಂಚಡಿ ಶ್ರೀ ಮೂಕಾಂಬಿಕಾ ಚೆಂಡೆ, ಮುಲ್ಲಕಾಡ್ ಶ್ರೀ ಶಬರಿ ಚೆಂಡೆ ಹಾಗೂ ಚಿಲಿಂಬಿಯ ಸಾಯಿ ಚೆಂಡೆ ಸೆಟ್ ಮಂಗಳೂರಿನ ಬೆಸ್ಟ್ ಚೆಂಡೆ ಎಂದು ಜನತೆ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ವೋಟ್ ಗಳಿಸಿದ ತಂಡಕ್ಕೆ ರೆಡ್ ಮಹಾಚಾಪು ಬಿರುದು ಸಿಗಲಿದೆ. ಕೊಂಚಡಿ ಶ್ರೀ ಮೂಕಾಂಬಿಕಾ ಚೆಂಡೆ, ಮುಲ್ಲಕಾಡ್ ಶ್ರೀ ಶಬರಿ ಚೆಂಡೆ ಹಾಗೂ ಚಿಲಿಂಬಿಯ ಸಾಯಿ ಚೆಂಡೆ ಸೆಟ್ ಸದಸ್ಯರೊಂದಿಗೆ ಆರ್ಜಿಗಳು ಮಾತನಾಡಿದ್ರು. ಇದು 20 years ಬಿಫೋರ್. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಲ್ ಓವರ್ ಈಗ ಇಂಡಿಯಾದಲ್ಲಿ ಒಂದು 3,000ಕ್ಕಿಂತ ಹೆಚ್ಚು ಶೋಸ್ ಕೊಟ್ಟಿದ್ದೇವೆ. ಜಾಸ್ತಿ ನಿಮ್ಮ ಒಂದು ಕಾರ್ಯಕ್ರಮ, ನೀವು ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಸೊ ಸಹಕಾರ ಮಾಡಿ, ಆಶೀರ್ವಾದ ಮಾಡಿ, ನಮ್ಮ ಜೊತೆ ರೆಡ್ ಎಫ್ ಎಂ ಜೊತೆ ಯಾವತ್ತೂ ಇರಿ ಅಂತ ಹೇಳಿ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳಿಸ್ಕೊಳ್ತಾ ಇದ್ದೀನಿ. 4 years ನಮ್ಮದು ಕರ್ನಾಟಕ ಸ್ಟೈಲ್ ಇತ್ತು. ಈಗ ಒಂದು 8 years ಇಂದ ಕೇರಳ ಸ್ಟೈಲ್ ಸಿಂಗರಮೇಳ ಅಂತ ಹೇಳಿ ಈ ಸ್ಟೈಲ್ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು 15 ಮೆಂಬರ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು. ಈಗ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಸಂಡೇ ಕ್ಲಾಸಲ್ಲಿ ಮಾಡಿ ಒಂದು 60 ಮೆಂಬರ್ಸ್ ಇದ್ವಿ ಟೀಮ್. ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಸ್ ಹೋಗ್ತದೆ, ಕರ್ನಾಟಕ ಬಿಟ್ಟು ಬೇರೆ ಔಟ್ಸೈಡ್, ಔಟ್ಸೈಡ್ ಅಂದರೆ ಮೊದಲಿಗಿಂತ ತುಂಬ ಈಗ ಒಂದು 2-3 years ಇಂದ ಮಂಗಳೂರಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಫಸ್ಟ್ ಒಂದು 3 ಟೀಮ್ಸ್ ಇತ್ತು ಸ್ಟಾರ್ಟಿಂಗ್. ಈಗ ಒಂದು ರೀಸೆಂಟ್ 2 years ಇಂದ ಒಂದು 20 above ಟೀಮ್ಸ್ ಆಗಿದೆ. ಅಂದರೆ ಹುಡುಗರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಇದಕ್ಕೆ ಇಂಟ್ರೆಸ್ಟೆಡ್ ಆಗಿ ಹೊಸ ಟೀಮ್ ಸ್ಟಾರ್ಟ್. 3 ವರ್ಷ ಆಯಿತು ಸರ್ ಸ್ಟಾರ್ಟ್ ಮಾಡಿ. ಸಾಧಾರಣ ಸುತ್ತಿ ಬಂದಿದೆ ನಾವೆಲ್ಲ. ಸೊ ಕರ್ನಾಟಕದಿಂದ ಹೊರಗಡೆ ಕೂಡ ಕರ್ನಾಟಕದ ಹೊರಗೆ ಹೋಗಿದೆ. ಓಕೆ, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಟೀಮ್? ನಮ್ಮದಲ್ಲಿ 45 ಮೆಂಬರ್ಸ್ ಇದ್ದಾರೆ ಸರ್. ಓಕೆ, ಹುಡುಗಿಯರು ಸೇರಿ ಟೋಟಲ್. ಓಕೆ, ಸೊ ಈ ಒಂದು ಟೀಮ್ ಇಟ್ಕೊಂಡು ನಮ್ಮ ಮಂಗಳೂರಿನ ಹೆಸರನ್ನ ಬೇರೆ ಬೇರೆ ಕಡೆಗಳಲ್ಲಿ ಮಿಂಚು ಹಾಗೆ ಮಾಡಿದ್ದಾರೆ. ಎನಿವೇಸ್, ಮಂಗಳೂರಿನ ಎಲ್ಲ ಜನರ ಪರವಾಗಿ ಆ್ಯಂಡ್ ರೆಡ್ ಎಫ್ ಎಂ ಟೀಮ್ ಪರವಾಗಿ ನಿಮಗೆ ಆಲ್ ದ ವೆರಿ ಬೆಸ್ಟ್. ಇನ್ನು 2 ದಿವಸ ಟೈಮ್ ಇದೆ. ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಜನ ನಿಮಗೆ ವೋಟ್ ಮಾಡಲಿ. ಆ್ಯಂಡ್ ನೀವು ಕೂಡ ಒಂದು ರಿಕ್ವೆಸ್ಟ್ ಮಾಡಿ ಹಾಗೆ ಎಲ್ಲರಿಗೆ ಸಾಯಿ ಚೆಂಡೆಗೆ ವೋಟ್ ಮಾಡಬೇಕಂತ ಎಲ್ಲರಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭ ರೆಡ್ ಎಫ್ಎಂನ ಆರ್ಜಿಗಳಾದ ಆರ್ಜೆ ತ್ರಿಶೂಲ್, ಆರ್ಜೆ ಪ್ರಸನ್ನ ಮತ್ತು ಆರ್ಜೆ ನಯನ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಮಂಗಳೂರಿನ ಜನತೆ ಕೂಡ ರೆಡ್ ಎಫ್ಎಂ ಇಂಡಿಯಾ ಆಪ್ ಡೌನ್ಲೋಡ್ ಮಾಡಿ ವೋಟ್ ಮಾಡಬಹುದು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.